ಜಿಲ್ಲೆಯ ಅತ್ಯಂತ ಹಿರಿಯ ಮುತ್ಸದ್ದಿ ಪ್ರಾಮಾಣಿಕರಾದ ಅಮಾಸಬೈಲು ಗೋಪಾಲಕೃಷ್ಣ ಕುಡುಗಿ ನಿಧನರಾಗಿದ್ದಾರೆ. 93 ವರ್ಷದ ಎ.ಜಿ. ಕುಡುಗಿಯವರು ಡೆಂಗ್ಯೂಗೆ ತುತ್ತಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದರು. ಎ.ಜಿ. ಕುಡುಗಿ ಎಂದೇ ಪ್ರಸಿದ್ಧರಾಗಿದ್ದಂತಹ ಅವರು ಕಳೆದ ಕೆಲವು ಸಮಯಗಳಿಂದ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿಸಿದರು. ಚಿಕಿತ್ಸೆ ಫಲಕಾರಿಯಾಗದೆ ಅವರು ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಕರಾವಳಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಭೇದಿಸಿ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದ ಕೀರ್ತಿ ಕುಡುಗಿಯವರಿಗೆ ಸಲ್ಲುತ್ತದೆ. ರಾಜ್ಯದ ಪ್ರಭಾವಿ ರಾಜಕಾರಣಿಗಳ ಜೊತೆಗೆ ಪ್ರಭಾವಿ ನಾಯಕರ ಜೊತೆಗೆ ನಿಕಟ ಸ್ನೇಹ ಸಂಬಂಧವನ್ನು ಇಡಿಸಿಕೊಂಡವರು ಕುಡುಗಿಯವರು. 3ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿಯೂ ಸೇವೆಯನ್ನು ಸಲ್ಲಿಸಿದರು. ಕರಾವಳಿ ಜಿಲ್ಲೆಗಳಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯವನ್ನು ಮೆರೆಯುವುದಕ್ಕೆ ಕುಡುಗಿ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಕುಡುಗಿಯವರ ನಿಧನಕ್ಕೆ ರಾಜ್ಯದ ಅನೇಕ ನಾಯಕರು ಕಂಬನಿ ಮಿಡಿದಿದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಶಾಸಕ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಸೇರಿದಂತೆ ಅನೇಕರು ಹಿರಿಯ ಮುತ್ಸದ್ದಿ ಎ.ಜಿ. ಕುಡುಗಿಯವರ ಅಂತಿಮ ದರ್ಶನ ಪಡೆದರು. ಈ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜೆ ಸುದ್ದಿಗಾರರೊಂದಿಗೆ ಮಾತನಾಡಿ ಎ.ಜಿ. ಕುಡುಗಿಯವರು ಬಿಜೆಪಿಗೆ ನೀಡಿದ ಕಾಣಿಕೆಯನ್ನು ಸ್ಮರಿಸಿದರು. ಕರಾವಳಿಯಲ್ಲಿ ಅಭಿವೃದ್ಧಿ ಆಗಬೇಕು ಮತ್ತು ಕರಾವಳಿಗೆ ನೀರಿನ ಸೌಲಭ್ಯ ಬರಬೇಕು ಅಂತ ಹೇಳಿ ಬಹಳ ದಶಕಗಳಿಂದ ಅವರು ಹೋರಾಟವನ್ನು ಮಾಡ್ತಾಯಿದ್ರು. ಸೌಭಾಗ್ಯ ಸಂಜೀವಿನಿ ಅವರ ಕನಸಾಗಿತ್ತು. ಸುವರ್ಣ ನದಿಯನ್ನು ಎಲ್ಲ ನದಿಗಳ ಜೊತೆ ಸೇರಿಸಬೇಕು ಅನ್ನುವಂಥ ಕನಸಿತ್ತು. ಸರ್ ನೀವು ಹಾಕಿ ಪರವಾಗಿ ನನ್ನನ್ನು ಇದನ್ನ
ಅರ್ಪಣೆಗೆ ಕಳಿಸ್ಕೊಟ್ಟಿದೆ. ಮತ್ತು ನಮ್ಮ ಕೇಂದ್ರದ ಸಚಿವರು, ನಮ್ಮ ರಾಜ್ಯದ ಸಚಿವರಾದಂಥ ಶ್ರೀನಿವಾಸ್ ಪೂಜಾರು, ನಮ್ಮೆಲ್ಲ ಶಾಸಕರುಗಳು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಕೂಡ ದೊಡ್ಡ ಮಾರ್ಗದರ್ಶಕರು. ಅದರಲ್ಲೂ ಕೂಡ ನನ್ನ ತೀರ್ಥಹಳ್ಳಿ ಕ್ಷೇತ್ರ ಅವರ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧ ಇತ್ತು. ಸ್ವತಃ ಅವರ ಸಿಸ್ಟ್ರ್ ಮನೆ ನನ್ನ ತೀರ್ಥಹಳ್ಳಿಯಲ್ಲಿದೆ. ಹಾಗಾಗಿ ಯಾವಾಗಲೂ ಕೂಡ ಬರ್ತಿದ್ರು. ನಮಗೆಲ್ಲ ತುಂಬ ಆಪ್ತರು, ನನ್ನ ಮಾರ್ಗದರ್ಶಿಗಳು. ಒಂದು ದೃಷ್ಟಿಯಲ್ಲಿ ಎ ಜಿ ಕೊಡುಗೆಯವರದ್ದು ತುಂಬ ಜೀವನ. 93ರ ವಯಸ್ಸನ್ನು ಮೀರಿ ಅವರ ಈಗಿನ ವಯಸ್ಸು, ಅವ್ರ ಬದುಕಲ್ಲಿ ಅವರ ಭಾವನೆಗಳು ಮತ್ತು ಅವರ ಆಚಾರ ವಿಚಾರಗಳು, ಅವರ ನಡವಳಿಕೆಗಳು, ಅವರ ವಿಚಾರಗಳು ಹೇಗಿತ್ತು ಅಂದರೆ, ಬದುಕಿನಿದ್ದಕ್ಕೂ ಕೂಡ ಬೇರೆಯವರ ಸಹಾಯ ಇಲ್ಲದೆ ನಾನು ಸ್ವಂತ ಶಕ್ತಿಯಿಂದ ಬದುಕಬೇಕು ಅನ್ನುವಂಥ ಭಾವನೆಗಳಿರುವುದು ನಮ್ಮ ಮೇಲ್ನೋಟ ಗೊತ್ತಾಗ್ತಾಯಿತ್ತು. ಮತ್ತು ಪೂರ್ಣ ಆರೋಗ್ಯಪೂರ್ಣನಾಗಿರಬೇಕು ನಾನು ಇಡೀ ಜೀವನದಲ್ಲಿ ಅನ್ನುವಂಥ ವಿಚಾರಗಳು ಮನಸ್ಸಲ್ಲಿತ್ತು ಅಂತ ನಮ್ಗೆ ಅನಿಸ್ತಾ ಇತ್ತು. ಇತ್ತೀಚಿನವರೆಗೂ ಕೂಡ ಅವರು ಸಾರ್ವಜನಿಕ ಸಮಾರಂಭದಲ್ಲಿ ಭಾಗವಹಿಸುವುದನ್ನು, ಸಾರ್ವಜನಿಕ ಸಭೆಯಲ್ಲಿ ಮಾತನಾಡೋದನ್ನು, ಮೊನ್ನೆ ಒಂದು ವಾರ ಕೆಳಗೆ ಯಾರೋ ಒಬ್ಬರು ಹೋಟೆಲನ್ನು ಉದ್ಘಾಟನೆ ಮಾಡೋದನ್ನು, ಇದೆಲ್ಲ ನಾವು ಗಮನಿಸ್ತೀವಿ.